ಧ್ವನಿ, ನರಿಗಳ ಕೂಗಾಟ, ಕಾಗೆಗಳ ಹಾರಾಟ ಅಪಶಕುನವೇ ಕಂಡು ಬರುತ್ತಾ ಇದೆ. ವರ್ತಮಾನ ಸಿಕ್ಕಿದೆ ನನಗೆ. ಈ ಶಕ್ತಿ ಸೇರೆ ನಮ್ಮ ಈ ಸೂರ್ಯಕಾಪುರವನ್ನು ಮುತ್ತಿದೆ. ಅಂತವರ ಸೊಕ್ಕ ನಡಗಿಸುವುದಕ್ಕೆ ನಡೆಯೋಣ ಮುಂದೆ. ಯಾವುದೇ ಒಂದು ರೀತಿಯ ಅಪಶಬ್ದವೋ ಸೋಲೋ ನಮ್ಮ ಪಾಲಿಗೆ ಒಳಗೆ ಬರಲಿಲ್ಲ. ನಾವು ನಾವಾಗೇ ಮರೆಯುತ್ತಿದ್ದೆವು. ಈಗ ಆಗುತ್ತಾ ಇದೆಯಲ್ಲ ಅಪಶಕುನ. ಈಗ ಅಪಶಕುನ ಆಗ್ತಿದೆ ಎಂಬುದಕ್ಕೆ ಕಾರಣ ಯಾವುದು ಗೊತ್ತೇ? ಈಗ ಬಂದವಳು ಖಂಡಿತ ಸಾಮಾನ್ಯ ನಾರಿ ಎಂಬುದಾಗಿ ನಾವು ತಿಳಿಯಲೇಬಾರದು. ಯಾಕಂದ್ರೆ ಇವಳು ರಾಕ್ಷಸ ಕುಲಕ್ಕೆ ಕಂಟಕಿಯಾಗಿ ಹೊತ್ತು ಬಂದಿದ್ದಾಳೆ. ಆದ ಕಾರಣ ನಾವು ಯುದ್ಧ ಮಾಡುವುದಾದ್ರೆ ಸರಿಯಾಗಿ ಯೋಚಿಸಿ, ಅಲ್ಲ ಯುದ್ಧವೇ ಬೇಡ ಎಂಬುದಾಗಿ ಹೊತ್ತಿರಲಿ. ನಾನು ಹೇಳ್ತಿದ್ದೇನೆ, ಬೇಡ ಸ್ವಾಮಿ. ಬಂದವಳ ವಿಶೇಷತೆ ಏನು? ವಿಶೇಷ ಚಳುಟಿಗೆ ಎಂಬ ನಾರಿಯೇ ಚಳುಟಿಗೆ
ನಿನಗ ಹೌದು. ಏನದು? ಯಾಕಂದ್ರೆ ಹಿಂದೊಮ್ಮೆ ಈಕೆಯೇ ದೇವಿ ಆಗಿ ಅವತರಿಸಿ ಬಂದದ್ದು ಮಾತ್ರವಲ್ಲ, ಚಂಡ ಮುಂಡರನ್ನೇ ತಲೆಗಟ್ಟಿದ್ದಾರಂತೆ ಬ್ರಹ್ಮಚಾರಿಗಳಂತೆ. ಆದ್ರೂ ತಲೆಗಟ್ಟಿದ್ದಾರೆ ಮಾತ್ರವಲ್ಲ, ಅಧಿಪನನ್ನು ಎಣಿಸಿಕೊಂಡಂತ ಮಹಿಷಾಖ್ಯ ರಾಜ್ಯನಾಗಿದ್ದ ಬರಬಾರದೆಂಬ ವರವನ್ನು ಪಡೆದಿದ್ದ ಅಂತವನ್ನೇ ಕೊಂದಂತ ಮಹಾಪರಾಕ್ರಮಶಾಲಿನಿ ಯುದ್ಧೆ. ಇವಳಲ್ಲಿ ಯುದ್ಧ ಮಾಡುವಾಗ ನಾವು ಜಾಗೃತಿ ಮಾಡಬೇಕು, ಯುದ್ಧ ಬೇಡ ಅಂತ ಹೇಳ್ತಾ ಇದ್ದೇನೆ. ಅವಳಲ್ಲಿ ವಿಶೇಷತೆ ಇದೆ. ಹಾಗಾದ್ರೆ ನಾನು ಆ ಕಡೆ ಹೋಗಬಾರ್ದು. ಏನ್ ಮಾಡ್ಬೇಕು ಅಂತ ಹೇಳುವುದು ನೀನು? ಸುಮ್ಮನೆ ಕೂತ್ಕೊಳ್ಳೋದು ಇದು ಒಳ್ಳೆಯದು ಸರ್. ಸುಮ್ಮನೆ ಬೇಡ ಬೇಡ ಬೇಡ, ಹೆಣ್ಣಿನಲ್ಲಿ ವಿರೋಧ ಬೇಡ ಬೇಡ ಬೇಡ. ಭುಜವನ್ನು ತಿಕ್ಕಿದಾಗ ನೀವಿಬ್ಬರು ಹುಟ್ಟುಕೊಂಡಾಗ ಎಷ್ಟು ಸಂತೋಷ ಪಟ್ಟ. ಮಾಡುವಂತಹ ಕೆಲಸದಲ್ಲಿ ಸಹಕಾರಿಯಾಗುತ್ತಾರೆ ಅಂತ ನಾನು ಭಾವಿಸಿದ್ರೆ ಈ ಶಕ್ತಿ ಸೇನೆಯನ್ನು ಬಡಿದೋಡಿಸುವುದಕ್ಕೆ ನೀತಿ ಹೇಳ್ತೀಯ? ಅವಳು ಚಂಡಿಕೆಯ ದುಷ್ಟರನ್ನು ಕೊಂದಿದ್ದಾಳ, ನಮ್ಮನ್ನು ಕೊಲ್ಲುವುದಕ್ಕೆ ಬಂದಿದ್ದಾಳ. ಪಾಪಿ ಮಗನೇ, ರಣ ಹೇಳಿ ನನ್ನ ಈ ಆಸ್ಥಾನದಲ್ಲಿ ಇರಬಾರದು. ಅವನನ್ನು ಪಾಪಿ ಮಗನೇ ಅಂತ ಹೇಳಿದ್ರೆ ನಿನಗೆ ಏನಾಗುವುದಿಲ್ಲ, ಏನಾಗುವುದಿಲ್ಲ. ನಾನು ಪಾಪಿ, ಹಾಗಾಗಿಯೇ ನಾನು 3 ವರ್ಷ ಆಡ್ತಾ ಇದ್ದೇನೆ. ನಿನ್ನಂತವರು ನನ್ನ ಆಸ್ಥಾನದಲ್ಲಿ ಬೇಕಾ? ಅಗತ್ಯ ಉಂಟಾ? ಬೇಡ ಬೇಡ ಅಂತ ಹೇಳಿದ್ರು ಮತ್ತೆ ಮತ್ತೆ ನಿಂತಿದ್ಯಲ್ಲ. ಹೆಣ್ಣು ಮಕ್ಕಳ ಹಾಗೆ ಕೂತ್ಕೊಳ್ಬೇಕಾ? ಇಲ್ಲ, ಯಾವತ್ತೂ ನಿನ್ನ ತಮ್ಮ ರಣಹೇಳಿ ಆಗುವುದಿಲ್ಲ. ರಣರಂಗದಲ್ಲಿ ಆ ಚಂಡಿಕೆಯ ತಲೆಯನ್ನು ಶಕ್ತಿ ಸೇನೆಯನ್ನು ಕ್ಷಣ ಮಾತ್ರದಲ್ಲಿ ನಾನು ಸಂಹರಿಸ್ತೇನೆ. ನನಗೆ ಬೇಕಾದ್ದು ಇದೆ. ನಾವು ಮೀಸೆ ಹೊತ್ತವರು, ಗಂಡಾಗಿ ಹುಟ್ಟಿದವರು ಗಂಡಾಗಿ ಬೆಳೆಯಬೇಕು. ಗಂಡಾಗಿ ಬರಡನ್ನ ಪುನಃ ಯೋಚನೆ ಬೇರೆ. ನೀವು ಯುದ್ಧಕ್ಕೆ ಹೋಗ್ತೀರಿ ಅಂತಾದ್ರೆ ಕೈ ಎತ್ತಿ ಹರಸಿದ್ದೇನೆ. ಸಮಯ ಸಂದರ್ಭದಲ್ಲಿ ಯುದ್ಧ ಮಾಡಿ ಜಯಶೀಲರಾಗಿ.
ನಮ್ಮನ್ನೆಲ್ಲ ಸೇರಿಸಿಕೊಂಡು ಯುದ್ಧಕ್ಕೆ ಬಂದಿದ್ದಾರೆ, ನಮಗೆ ಕರೆ ಕೊಟ್ಟಿದ್ದಾರೆ, ನಮ್ಮ ಒತ್ತಡವನ್ನು ತಿಳಿದು ಬಂದಿದ್ದಾರೆ. ಇನ್ನು ಬಂದಿದ್ದಾರೆ ನನ್ನ ಬಾಲಿಗೆ ದೊರಕಿಲ್ಲ. ಹಾಗಾದ್ರೆ ಏನು ಮಾಡೋರಂತ ರಣಕ್ಷೇತ್ರದ ಇಲ್ಲಿವರೆಗೆ ಓಡಿ ಬಂದಿದ್ದೇನೆ. ರಣ ಹೇಳಿಯಾಗಿ ಹಿಂದೆ ಹೋಗಿ ರಾಕ್ಷಸಕ್ಕೆ ಮುಖವನ್ನು ತೋರಿಸಬಹುದೇ? ಖಂಡಿತ ಕೂಡದು ಕೂಡದು. ನಾನು ಕಲ್ತಂತ ವಿದ್ಯೆ ಸಾಮಾನ್ಯ ಯಾವ ಸಂದರ್ಭದಲ್ಲಿ ಯಾವ ರೂಪವನ್ನು ಧರಿಸಬೇಕು ಸಾಮರ್ಥ್ಯ ಉಳ್ಳವರಾಗಿದ್ದರು, ಬಲ್ಲವರಾಗಿದ್ದಾರೆ. ಅದಕ್ಕೆ ಬೇಕಾಗಿ ಈ ಕ್ಷಣ ಈ ಪ್ರಪಂಚ ಈ ಕತ್ತವನ್ನಾಗಿಸ್ತೇವೆ. ಆದರೆ ರಣರಂಗದಲ್ಲಿ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ಅವರ ಮಾಯಾಶಕ್ತಿಯಿಂದ ರಣರಂಗವನ್ನೆಲ್ಲ ಕತ್ತಲಾವರಿಸಿದೆ. ಈ ಹೊತ್ತಿನಲ್ಲಿ ನಮಗೆ ಹೋರಾಡುವುದಕ್ಕೆ ಅಸಾಧ್ಯವಾಗ್ತಾ ಇದೆ. ನೀನೇ ರಕ್ಷಿಸಬೇಕು ತಾಯಿ.
ಸೃಷ್ಟಿಗೆ ಕಾರಣ ತಿಳಿಯಲಿಲ್ಲ, ತಿಳಿಸಬೇಕು ತಾಯಿ. ಜ್ವಾಲಾಮಾಲಿನಿ, ಅಮ್ಮ. ನಿನ್ನ ಹುಟ್ಟಿಗೆ ನಾನೇ ಕಾರಣೀಕರ್ತಲಾಗಿದ್ದೇನೆ. ಈ ಹೊತ್ತಿಗೆ ರಣಕ್ಷೇತ್ರ ಎನ್ನುವಲ್ಲಿ ಕತ್ತಲು ಆವರಿಸಿದೆ. ಎಲ್ಲೆಡೆಯೂ ಬೆಳಕು ಪಸರಿಸಬೇಕು. ಇಂತಹ ಕೃತ್ಯವನ್ನು ಮಾಡಿದವ ಯಾರೇ ಆಗಿರಲಿ ಆತನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಬೇಕು. ನಿನ್ನ ಹೆಸರು ಎನ್ನುವುದು ಲಲಿತಾ ಸಹಸ್ರನಾಮದಲ್ಲಿ ಒಂದಾಗಲಿ. ಶುಭವಾಗಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.